ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅಶ್ವಿನಿ ಚಾನಲ್. ಇವತ್ತು ನಾವು ಮಾಡ್ತಿದ್ವಿ ದಹಿ ಚಿಕನ್, ಅಂದರೆ ಮೊಸರು ಚಿಕನ್. ಇದಕ್ಕೆ ಒಂದು ಕಪ್ ಮೊಸರು, ಮತ್ತು 1.5 ಕಪ್ಪು ಕಾಳು ಮೆಣಸಿನ ಪುಡಿ, ಮತ್ತು ಸ್ವಲ್ಪ ಅರಿಶಿನ, ಸ್ವಲ್ಪ ಉಪ್ಪು ಹಾಕಿ ಒಂದು 1/4 ಗಂಟೆ 15 ನಿಮಿಷ ನೆನೆಯಲ್ಲಿ ಇಡಬೇಕು. ಇದೆ ಫ್ರೈ ಮಾಡಲಿಕ್ಕೆ ಮತ್ತು ನೀರುಳ್ಳಿ, ಕರಿಬೇವು ಮತ್ತು ಕಾಯಿ ಮೆಣಸಿನ ಪುಡಿ, ಮತ್ತು ಇದು ಚಿಕನ್ ಮಸಾಲೆ ಹಾಕಬೇಕು ನಾವು. ಈಗ ಒಂದು ಕಡೆ ಇಡಬೇಕು. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಬೇಕು. ಒಂದು 3 ನೀರುಳ್ಳಿ ಹಾಕಬೇಕು ಅದಕ್ಕೆ. ಈಗ ಸ್ವಲ್ಪ ಕರಿಬೇವು, ಒಂದು 3 ಕಾಯಿ ಮೆಣಸು. ಈಗ ಇದು ಬ್ರೌನ್ ಕಲರ್ ಆಗ್ತಾ ಬರ್ತಾ ಇದೆ. ಈಗ ಮೊಸರು ಹಾಕಿದ ಚಿಕನ್ ಇದಕ್ಕೆ ಆ್ಯಡ್ ಮಾಡುವ. ಈಗ ಚೆನ್ನಾಗಿ ಮಿಕ್ಸ್ ಮಾಡುವ, ಮತ್ತು ಮುಚ್ಚುವ. ಈಗ ಒಂದು 5 ನಿಮಿಷ ಬೇಯಲಿಕ್ಕೆ ಇಡಬೇಕು ಇದು. ಈಗ ಇದಾಗಿದೆ ಅಂತ ನೋಡುವ. ಈಗ ಚಿಕನ್ ಮಸಾಲ 2 ಸ್ಪೂನು. ಈಗ ಧನಿಯಾ ಪುಡಿ 1 ಸ್ಪೂನು, 1 ಸ್ಪೂನು ಜೀರಿಗೆ. ಈಗ ಸ್ವಲ್ಪ ಕೆಚ್ಚಾಪು. ಈಗ ಎಲ್ಲವನ್ನು ಮಿಕ್ಸ್ ಮಾಡುವ. ಉಪ್ಪು ನೋಡಿ ಹಾಕಿ. ನಾನು ಫಸ್ಟಿಗೆಲ್ಲ ಉಪ್ಪು ಹಾಕಿದ್ದೀನಿ. ಅದಕ್ಕೆ ಉಪ್ಪು ಸ್ವಲ್ಪನೇ ಹಾಕಿ. ಚಿಕನ್ ಮಸಾಲದಲ್ಲಿ ಸಹ ಉಪ್ಪು ಉಂಟು, ನೋಡಿ ಹಾಕಿ. ಕಡಿಮೆ ಕಚ್ಚಿಯಲ್ಲಿ ಮಾಡುವ ಇದು ಅಂದರೆ ಈಗ ದಹಿ ಚಿಕನ್, ಮೊಸರು ಚಿಕನ್ನು ರೆಡಿ ಆಗ್ತಾ ಬಂತು. ಒಂದು 2 ನಿಮಿಷ ಮುಚ್ಚಳ ಮುಚ್ಚುವ. ಈಗ ಆಗಿದೆ ಅಂತ ನೋಡುವ. ಇದಾಗಿದೆ, ಒಳ್ಳೆ ಬೆಂದಿದೆ ಚಿಕನ್ನು. ನೋಡಿ, ಅದೆಲ್ಲ ನೋಡಿ ಇವಾಗ ಕಾಣ್ತದೆ ಬೆಂದಾಗಿ. ನೋಡಿ, ಇದು ಬಿಟ್ಟರೆ ಇದು ಬೆಂದಾಗಿದೆ ಚಿಕನ್. ಮೊಸರು ಚಿಕನ್ ರೆಡಿ ಆಗ್ತಾ ಬಂತು. ಈಗ ರೆಡಿ ಆಯಿತು. ಈಗ ಮೊಸರು ಚಿಕನ್ ರೆಡಿಯಾಗಿದೆ. ದಹಿ ಚಿಕನ್ ನೋಡಿ, ತುಂಬ ಚೆನ್ನಾಗಿದೆ, ತುಂಬ ರುಚಿಯಾಗಿದೆ. ಇದು ಚಪಾತಿ ಒಟ್ಟಿಗೆ ತಿನ್ಬೋದು, ಪರೋಟ ಒಟ್ಟಿಗೆ ತಿನ್ಬೋದು. ತುಂಬ ಟೇಸ್ಟಿಯಾಗಿದೆ. ಅದು ಸ್ವಲ್ಪ ಸಾಮಗ್ರಿಗಳನ್ನು ಬಳಸಿ ಮಾಡಿದ್ದು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್.